ಜಗತ್ತು ನಿಂತ ನೀರಲ್ಲ, ನಿಲ್ಲಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ವಿರೋಧಕ್ಕೆ ಸ್ವರ ಗಟ್ಟಿ ಇರುತ್ತದೆ, ಬೆಂಬಲ ಮೌನವಾಗಿರುತ್ತದೆ ಎಂಬ ಕಲ್ಪನೆ ನಮಗಿರಬೇಕು ಎಂದು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹೇಳಿದ್ದಾರೆ. ಅವರು ಕಲ್ಲಡ್ಕ ಶ್ರೀರಾಮ ವಿದ್ಯಾ ಕೇಂದ್ರದ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ವೇದವ್ಯಾಸ ಸಭಾಭವನದಲ್ಲಿ ನಡೆದಂತಹ ಸಶಕ್ತ ಭಾರತಕ್ಕೆ ಸದೃಢ ಹೆಜ್ಜೆಗಳು ಎಂಬ ವಿಷಯದಲ್ಲಿ ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಸಶಕ್ತ ಭಾರತ ಆರ್ಥಿಕತೆ ಮತ್ತು ರಕ್ಷಣೆಯ ಪಾತ್ರ ಎಂಬ ವಿಚಾರದಲ್ಲಿ ನಡೆದಂತಹ ಸಂವಾದದಲ್ಲಿ ಮಾತನಾಡಿದರು. 2022ಕ್ಕೆ ಭಾರತಕ್ಕೆ 75 ವರ್ಷ ತುಂಬುತ್ತದೆ. ಈ ಸಂದರ್ಭದಲ್ಲಿ ನವಭಾರತ ನಿರ್ಮಾಣಕ್ಕೆ ಇಡೀ ಸಮಾಜದ ಜನರ ಸಹಕಾರ ಬೇಕಾಗಿದೆ. ಹಾಗಾಗಿ ಇಡೀ ದೇಶದ ಎಲ್ಲಾ ಕುಟುಂಬಗಳಿಗೆ ಉತ್ತಮ ವ್ಯವಸ್ಥೆಯ ಮನೆ, ಶೌಚಾಲಯ, ಗ್ಯಾಸ್ ಸಂಪರ್ಕ, ವಿದ್ಯುತ್, ಇಂಟರ್ನೆಟ್ ಸಿಗುವ ವ್ಯವಸ್ಥೆಗಾಗಿ ಪೂರ್ವ ಯೋಜನೆಗಳನ್ನು ಸರ್ಕಾರ ಹಾಕಿಕೊಂಡು ತಂತ್ರಜ್ಞಾನದ ಮೂಲಕ ಭ್ರಷ್ಟಾಚಾರ ರಹಿತ ಆಡಳಿತದ ಕನಸು ಮೋದಿ ಅವರದ್ದು. ಅವರ ಕನಸು ನನಸಾಗಲು ನಾವೆಲ್ಲರೂ ಕೈ ಜೋಡಿಸೋಣ ಎಂದು ಅವರು ಹೇಳಿದ್ದಾರೆ. ಆದರೆ ಕೆಲವು ಸರ್ಕಾರಗಳು, ಕೆಲವು ನೇತೃತ್ವ ಅದನ್ನು ಗಂಭೀರವಾಗಿ ಯೋಚನೆ ಮಾಡಿ ಆ ವಿಷಯವನ್ನು ಮುಂದುವರಿಸ್ತಾರೆ. ಈ ಸರ್ಕಾರ ಕಳೆದ ಆಳ್ವಿಕೆಯಲ್ಲಿ ಕೇಂದ್ರ ಸರ್ಕಾರ ಬಂದಾಗ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅವರು ಸಮಾಜಕ್ಕೆ ಚುನಾವಣೆಯಾಗಿ 3 ತಿಂಗಳಲ್ಲಿ ಕರೆ ಕೊಟ್ಟರು. ಏನೋ 1 ವರ್ಷ ಆದಮೇಲೆ, 2 ವರ್ಷ ಆದಮೇಲೆ, 3 ವರ್ಷ ಆದಮೇಲೆ ಅಂತಲ್ಲ, ಚುನಾವಣೆಯಾಗಿ 3 ತಿಂಗಳಲ್ಲಿ ಅವ್ರು ಕರೆ ಕೊಟ್ಟರು. ಯಾರಿಗೆ ಸಾಮರ್ಥ್ಯ ಇದೆಯೋ, ಭಗವಂತ ಯಾರಿಗೆ ಒಳ್ಳೆ ಅಂತಸ್ತು ಕೊಟ್ಟಿದ್ದಾನೋ, ಒಳ್ಳೆ ಐಶ್ವರ್ಯ ಕೊಟ್ಟಿದ್ದಾನೋ, ತಕ್ಕ ಮಟ್ಟಿಗಿನ ಶ್ರೀಮಂತಿಕೆ ಕೊಟ್ಟಿದ್ದಾನೋ ಅಂಥವರೆಲ್ಲರೂ ಕೂಡ ಸರ್ಕಾರ ಗ್ಯಾಸಿಗೆ ಕೊಡ್ತಾ ಇರ್ತಕ್ಕಂಥ ಸಬ್ಸಿಡಿಯನ್ನು ಬಿಟ್ಕೊಡ್ಬೇಕು, ಗಿವ್ ಇಟ್ ಅಪ್ ಅಂತಕ್ಕಂಥ ಒಂದು ಯೋಜನೆ ತಗೊಂಡು ಬಂತು. ಇಂಗ್ಲೀಷಲ್ಲಿ 3 ಶಬ್ದಗಳ ಒಂದು ಯೋಜನೆ. ದೇಶಕ್ಕೊಂದು ಕರೆ ಕೊಟ್ಟರು, ಗಿವ್ ಇಟ್ ಅಪ್ ಅಂತ ಕೊಟ್ಟರು. ಹೇಳ್ತೀರಾ ಮಕ್ಕಳೆಲ್ಲ ಒಂದ್ಸಲಿ? ವಿದ್ಯಾರ್ಥಿಗಳು ಹೇಳಿ ಒಂದ್ಸಲಿ. ಎಲ್ಲರೂ ಹೇಳಿಲ್ಲ, ಹೇಳಿ. ಮುಂದೆ ಇರೋರು ಜೋರಾಗಿ ಹೇಳ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಹೇಳ್ತಾ ಇಲ್ಲ. ಇನ್ನೊಂದ್ಸಲಿ ಹೇಳಿ, ಗಿವ್ ಇಟ್ ಅಪ್. ಬಿಟ್ಕೊಡಿ. ಗಿವ್ ಇಟ್ ಅಪ್ ಅಂದ್ರೆ ಏನು? ಬಿಟ್ಕೊಡಿ. ನನಗೆ ದೇವರು ಒಳ್ಳೆ ಅಂತಸ್ತು ಕೊಟ್ಟಿದ್ದಾನೆ, ಸರ್ಕಾರದ ಸಹಾಯ ನಾನೇ ಯಾಕೆ ತಗೊಳ್ಬೇಕು ಅಂತ. 5 ವರ್ಷಗಳಲ್ಲಿ ಗ್ಯಾಸ್ನ ಸಿಲಿಂಡರ್ಗೆ ಸರ್ಕಾರ ಕೊಡ್ತಾ ಇದ್ದಂಥ ಸಬ್ಸಿಡಿಯನ್ನು ಬಿಟ್ಟುಕೊಟ್ಟು ನಾವು ಪೂರ್ತಿ ಗ್ಯಾಸ್ ಸಿಲಿಂಡರ್ ಹಣ ಕೊಡ್ತೀವಿ, ಆ ಸಬ್ಸಿಡಿಯನ್ನು ಸರ್ಕಾರ ಬೇರೆ ಯಾವುದಕ್ಕಾದ್ರೂ ಉಪಯೋಗ ಮಾಡಲಿ ಅಂತ ಮನಸ್ಸು ಹಾಕಿ ಜನ ಕೈಯಲ್ಲಿ ಸಿಗ್ತಾ ಇದ್ದದ್ದನ್ನು ನಾಳೆ ಸಿಗೋದನ್ನ ಬಿಟ್ಕೊಡೋದ್ರಲ್ಲಿ ಏನು ವಿಶೇಷ ಇಲ್ಲ. ಆದರೆ ನಿನ್ನೆ ಏನಿತ್ತು ಅದನ್ನು ಬಿಟ್ಕೊಡ್ಬೇಕಾದ್ರೆ ಸ್ವಲ್ಪ ಕಷ್ಟಪಡಬೇಕು.